ಈ ಹಿಂದೆ ನಮ್ಮ ಗೌಡ್ರೆಯನ್ನ ಒಕ್ಕಲಿಗರ ಜಿಲ್ಲಾ ಮಾತೃ ಸಂಘದ ಒಂದು ದೊಡ್ಡ ಸಭೆ ನಡೆಸುವಂತ ನಾವು ಸುಳ್ಯದಲ್ಲಿ ನಡೆಸುವಂತ ತೀರ್ಮಾನಿಸಿದ್ದೇವೆ. ಕಾರಣಾಂತರ ಅದು ಮುಂದೂಡಲ್ಪಟ್ಟಿತು. ಈಗ ದಿನಾಂಕ 1ರಂದು ಅಂದರೆ ಜೂನ್ 1ರಂದು ನಾವು ಪುತ್ತೂರಿನಲ್ಲಿ ದೊಡ್ಡ ಮಟ್ಟದ ಒಂದು ಸಭೆ ನಡೆಸಲಿಕ್ಕೆ ಉದ್ದೇಶಿಸಿದ್ದೇವೆ. ನಮ್ಮ ಎಲ್ಲ ಸಮಾಜ ಬಾಂಧವರು ಸದಸ್ಯ ಬಾಂಧವರನ್ನು ಒಟ್ಟು ಸೇರಿಸಿಕೊಂಡು ಮುಂದೆ ನಮ್ಮ ಸಮಾಜ ಯಾವ ರೀತಿ ಮುನ್ನಡೆಯಬೇಕು ಮತ್ತು ನಾವು ಈ ಸಂಘದ ನಮ್ಮ ಕರ್ತವ್ಯ ಏನು ಅಂತ ಹೇಳುವಂಥದ್ದು ಎಲ್ಲ ನಮ್ಮ ಸದಸ್ಯ ಬಾಂಧವರಿಗೆ ಸಮಾಜ ಬಾಂಧವರಿಗೆ ತಿಳಿಸುವಂಥ ಒಂದು ಕೆಲಸ ಆ ದಿನ ಆಗಬೇಕು ಅಂತ ನಾವು ತೀರ್ಮಾನಿಸಿದ್ದೇವೆ. ಈಗಾಗಲೇ ನಮ್ಮ ಈ ಸಂಘದ ಸದಸ್ಯರು ಸಾಧಾರಣ 2000ಕ್ಕೂ ಹೆಚ್ಚು ನೋಂದಣಿ ಆಗಿದೆ. ನಮ್ಮ ಉದ್ದೇಶ ಅಂದರೆ ಒಟ್ಟಿಗೆ ಒಂದು 10,000 ಮೆಂಬರ್ ಮಾಡುವಂಥ ಉದ್ದೇಶ ಹೊಂದಿದ್ದೇವೆ. ಒಂದು ವರ್ಷದಲ್ಲಿ ಒಂದು 5,000, ಇನ್ನು ಮತ್ತೊಂದು ವರ್ಷದಲ್ಲಿ 5,000. ಹಾಗೆ ಈ ಸದಸ್ಯ ನೋಂದಣಿ ಆದ ನಂತರ ಸಮಾಜಮುಖಿ ಕೆಲಸವನ್ನು ನಮ್ಮ ಸಮಾಜಕ್ಕೆ ಮಾಡಬೇಕೆಂದು ಕೂಡ ನಾವು ತೀರ್ಮಾನಿಸಿದ್ದೇವೆ. ನಾಳಿನ ಸಭೆಯಲ್ಲಿ ಅಂದರೆ ನಮ್ಮದು ಸುಮಾರು 103 ಜನಗಳ ಒಂದು ಆಡಳಿತ ಮಂಡಳಿ. ನಮ್ಮ ಸಮಾಜದ ಎಲ್ಲ ಕ್ಷೇತ್ರದ ಎಲ್ಲ ರಂಗದ ಪ್ರಮುಖರು ಅದರಲ್ಲಿ ಇರ್ತಾರೆ. ಅವರನ್ನು ನಾವೊಂದು ಸಮಾಜಕ್ಕೆ ಗುರುತ ಮಾಡುವಂಥ ಮತ್ತು ಅವರನ್ನು ಗೌರವಿಸುವಂಥ ಕೆಲಸ ಅವತ್ತು ಆ ದಿನ ಆಗ್ತದೆ. ಹೌದು, 103 ಜನರು ಗೌರವಿಸ್ತೇವೆ. 2,000ಕ್ಕೆ ನಮ್ಮ ಮೆಂಬರ್ ಆಗಿದ್ದಾರೆ. ನಾವೊಂದು 2,000 ಹತ್ರ 1,000 ಮೇಲೆ ಬರ್ಬೋದು ನಮ್ಮ ನಿರೀಕ್ಷೆ. ಹೌದು, 2,000 ಜನ ಬರ್ಬೋದು ಅಂತ ನಮ್ಮ ನಿರೀಕ್ಷೆ. ಹೌದು. ಭಾಗವಹಿಸಿಕೊಂಡು ನಮಗೆ ಅದರ ಉದ್ಘಾಟನೆ ನಮ್ಮ ಇವರು ರೇಣುಕಾ ಪ್ರಸಾದ್ ಸುಳ್ಯ ಅವರು ನಮ್ಮ ಒಕ್ಕಲಿಗ ಬೆಂಗಳೂರು ಸಂಘದ ಉಪಾಧ್ಯಕ್ಷರಾಗಿದ್ದಾರೆ. ಅವರು ಬರ್ತಾರೆ. ಅವರು ದ್ವೀಪ ಪ್ರಜ್ವಲನ ಅವ್ರು ಮಾಡ್ತಾರೆ. ಮತ್ತೆ ಎಲ್ಲ ತಾಲೂಕಿನ ಸಂಘದ ಅಧ್ಯಕ್ಷರುಗಳು ಅಲ್ಲಿ ಉಪಸ್ಥಿತಿ ಇರ್ತಾರೆ. ಅವರನ್ನು ಕೂಡ ಆಹ್ವಾನಿಸಿದೆ. ಜಿಲ್ಲಾ ಸಂಘ ನೀವು ಕೇಳುವುದು ಸರಿ. ಗೊಂದಲ ಹೋಗ್ಬೇಕಂತ ನಾವು ನಮ್ಮದನ್ನೇ ಮುಂದುವರಿಸ್ತಾ ಇದ್ದೇವೆ. ಅದರಲ್ಲಿ ಯಾರೆಲ್ಲ ಇರ್ತಾರೆ. ಆಯ್ತು, ಅಲ್ಲ ಗೊತ್ತಿಲ್ಲ ಅಂತ ಅದಕ್ಕೆ ಈಗ ನಾವು ನಾಡ್ದು ಸಭೆ ಮಾಡೋದು. ನಮಗೆ ಗೊಂದಲ ಸೃಷ್ಟಿಸುವವರು ನಮ್ಮೊಳಗಿದ್ರೆ ಅದು ನಮ್ಮೊಳಗಿಂತಲ್ಲ ನಿಮ್ಮೊಳಗೆ ಕೂಡ ಯಾರಾದ್ರೂ ಊರಲ್ಲಿ ಒಂದು ಗೊಂದಲ ಸೃಷ್ಟಿಸಿದ್ರೆ ಅದು ಹೋಯ್ತು. ನಮಗೆ ಗೊಂದಲದವರು ಬೇಡ. ಅದು ಡಿ ವಿ ಅವರು ಹೇಳಲಿ ಅಥವಾ ಇನ್ನು ಯಾರು ಹೇಳಿ, ಗೊತ್ತಾಯ್ತಾ? ಹೇಳಿದ್ದು ಅಂತ ಹೇಳಿ ಹೇಳೋದ್ರಲ್ಲಿ ಯಾವಾಗಲೂ ಒಂದು ನ್ಯಾಯ ಮತ್ತು ನೀತಿ ಅಂತ ಇರಬೇಕು. ಈಗ ಒಂದು ಮಾಡುವಂಥದ್ದು ಮಾಡಿದ್ದಾರೆ ಅವರು, ಆದರೆ ಅವರ ಮನಸ್ಸಿಗೆ ಅದು ಸರಿ ಉಂಟಂತ ಅವ್ರ ಹತ್ರ ಕೇಳಬೇಕು. ನೀವು ಮಾಡಿದ್ದು ಸರಿ ಇದೆ, ಅವನು ಸರಿ ಇಲ್ಲ ಅಂತೇಳಿ ನಮ್ಮ ಭಾವನೆ ಉಂಟು. ಒಂದಾಗಬೇಕು ಅಂತ ಹೇಳುವಂಥದ್ದು ಇದು ಮಾಡಿದ್ದಾರೆ ಅವರು. ಒಂದಾಗಲಿ 2 ಆದದ್ದು ಯಾವಾಗ? ಅದನ್ನು 2 ಮಾಡಿದ್ಯಾರು ಅದನ್ನು ತಿಳ್ಕೊಳ್ಳಿಲ್ಲ ನಮ್ಮ ಡಿ ವಿ ಅವರು. ಅದನ್ನು ತಿಳ್ಕೊಳ್ಬೇಕಿತ್ತು ಅವರು. ಅವರಿಗೆ ಬುದ್ಧಿ ಹೇಳಬೇಕಿತ್ತು. ನೋಡಿ, ಇದು ಒಂದು ಸಂಘ ಆಗಿದೆ 2019ಕ್ಕೆ. ಆಗಿರುವಾಗ ಇನ್ನೊಂದು ಮಾಡೋದು ಸರಿಯಲ್ಲ ಅಂತ ಹೇಳುವಂಥದ್ದು ನಮ್ಮ ಹಿರಿಯರಲ್ಲ, ನಮ್ಮ ಧುರೀಣರು, ನಮ್ಮ ಮುಖಂಡರು. ಆಗ ಅವರ ಮಾತಿಗೆ ನಾವು ಬೆಲೆ ಕೊಡ್ತೇವೆ. ಅವ್ರ ಕರೆಯುವಾಗ ನಾವು ಹೋಗಿದ್ದೇವೆ. ಒಬ್ಬ ರಾಜ್ಯಾಧ್ಯಕ್ಷರಾದರು, ಮುಖ್ಯಮಂತ್ರಿ ಆದರು, ಕೇಂದ್ರ ಮಂತ್ರಿ ಆದವರು ಕರೆಯುವಾಗ ನಾವು ಹೋಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಅವರಿಗೆ ಬೆಂಬಲ ಕೊಡ್ಲಿಲ್ಲ ಅಂತ ಆಗ್ತದೆ. ಅದಲ್ಲ, ನಮ್ಮ ಈಗಲೂ ಅವರು ನಮ್ಮ ಲೀಡರೇ. ಹೇಗೆ ಚರ್ಚೆ ಆಗಿ ಒಂದು ಒಪ್ಪಂದಕ್ಕೆ ಬಂದಿತ್ತು. ಅದು ಮತ್ತೆ ಕೊನೆಗೆ ಅದು ಮುಂದುವರೆದಾಗ ಆ ಒಪ್ಪಂದವು ಸರಿಯಾಗಿ ಆಗಲಿಲ್ಲ. ಮತ್ತೆ ಚರ್ಚೆ ಬಂತು. ಹಾಗಾಗಿ ಅದು ಅಲ್ಲಿಗೆ ಸ್ಥಗಿತ ಆಗಿದೆ. ಹಾಗಾಗಿ ಅವರು ಬೇರೆ, ನಾವು ಬೇರೆನೇ ಎಲ್ಲ ಗೊತ್ತಿರೋ ಹಾಗೆ ಮೊದಲು 2019ರಲ್ಲಿ ಜಿಲ್ಲಾ ಸಂಘ ಪ್ರಾರಂಭ ಆಗಿತ್ತು. ಲೋಕೇಗೌಡರ ನೇತೃತ್ವದಲ್ಲೇ ಪ್ರಾರಂಭ ಆಗಿದೆ. ಎಲ್ಲ 6 ತಾಲೂಕುಗಳ ಸಂಘಟನೆ ಸೇರಿಸಿಕೊಂಡು ಆ ಸಂಘ ಆಗಿತ್ತು. ಮಧ್ಯದಲ್ಲಿ ಕೊರೋನಾದ್ರಿಂದಾಗಿ ಅದು ಸ್ಥಗಿತ ಆಯಿತು. ಅದರ ಮಧ್ಯದಲ್ಲಿ ಒಂದು ಬೈಲಾ ಇರುವಂಥದ್ದು ಸ್ವಲ್ಪ ತಿದ್ದುಪಡಿ ಆಗಬೇಕು ಅಂತ ಆಯಿತು. ಅದಕ್ಕೆ 2 ಸಲ ಮೀಟಿಂಗ್ ಆಯಿತು. ಆ ಜಿಲ್ಲಾ ಇದು ಬೈಲಾದ ತಿದ್ದುಪಡಿ ಆಗುವಾಗ ಸ್ವಲ್ಪ ಚರ್ಚೆಗಳಾಯಿತು. ಅದು ಸೇರಿಸಬೇಕು, ಅದು ಮುಂದೂಡಲ್ಪಟ್ಟಿತ್ತು. ಮತ್ತೆ ಈ ಮಧ್ಯೆಯಲ್ಲಿ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯ 6 ತಾಲೂಕುಗಳ ಸಂಘದ ಯಾರಿಗೂ ಗಮನಕ್ಕಿಲ್ಲದೆ ದಿಢೀರಾಗಿ ಒಂದು ಸಂಘ ರಿಜಿಸ್ಟ್ರೇಷನ್ ಆಯಿತು ಅಂತ ಪತ್ರಿಕಾಗೋಷ್ಠಿಯಲ್ಲಿ ನಮ್ಗೆ ಗೊತ್ತಾಯಿತು. ನಮ್ಮನ್ನು ಯಾವ ಸಂಘದವರನ್ನು ಕಾನ್ಫಿಡೆನ್ಸ್ಗೆ ತಗೊಳ್ಳಿಲ್ಲ.
ಅದು ಹೇಗೆ ಆಯ್ತು, ಅದರ ಯಾರು ಅದಕ್ಕೆ ಕಾರಣಕರ್ತರು ಅಂತ ಹೇಳುವಂತ ನಮ್ಗೆ ಗೊತ್ತಿಲ್ಲ. ಪತ್ರಿಕಾಗೋಷ್ಠಿಗಳಲ್ಲಿ ನೋಡಿದಾಗಲೇ ನಮ್ಗೆ ಗೊತ್ತಾಯ್ತು ಇನ್ನೊಂದು ಸಂಘ ಆಗಿದೆ ಅಂತ. ಆಗ ನಾವು ಏನ್ ಮಾಡಿದ್ದೇವೆ ಅಂತಂದ್ರೆ, ನಾವು ಎಲ್ಲ 6 ತಾಲೂಕಿನವರು ಸೇರಿ ನಮ್ಮ ಹಿಂದೆ ಮಾಡಿದಂತ ಸಂಘಕ್ಕೆ ರಿಜಿಸ್ಟ್ರೇಷನ್ ಮಾಡುವಂತ ಕೆಲಸವನ್ನು ನಾವು ಮಾಡಿದ್ದೇವೆ. ಬಿಟ್ರೆ ಇದು 2019ರಲ್ಲಿ ಆದ ಸಂಘದ ಬೈಲಾವನ್ನು ಸಂಪೂರ್ಣ ಮಾಡಿ ನಾವು ಕಳೆದ ವರ್ಷ ರಿಜಿಸ್ಟ್ರೇಷನ್ ಮಾಡಿರುವಂಥದ್ದು. ಹಾಗಾಗಿ ಆ ಹಿಂದೆ ಮಾಡಿದ ಸಂಘದವರೇ ಮುಂದೆ ಬಂದು ಈ 2 ಸಂಘ ಬೇಡ, ಒಂದು ಮಾಡಬೇಕು ಅಂತೇಳಿ ನಮ್ಮ ಮುಖಂಡರು ಎಲ್ಲ ಹೇಳಿದ್ರು. ಮಾತುಕತೆ ಆಯಿತು. ಆದರೆ ಆ ಮಾತುಕತೆ ಅರ್ಧಕ್ಕೆ ನಿಂತಿದ್ದು. ಕೆಲವೆಲ್ಲ ಕಂಡೀಷನ್ಸ್ ಸರಿ ಒಪ್ಪಿಗೆ ಆಗಲಿಲ್ಲ ಅಂತ ಹೇಳೋ ದೃಷ್ಟಿಯಿಂದ ಅದು ಅರ್ಧಕ್ಕೆ ನಿಂತಿದ್ದು. ಹಾಗಾಗಿ 2 ಸಂಘಗಳು ರಿಜಿಸ್ಟರ್, ನಮ್ಮ ಸಂಘ ಸಹ ರಿಜಿಸ್ಟರ್ ಆಗಿದೆ. ನಾವು ನಮ್ಮ ಸಂಘದ ಕೆಲಸವನ್ನು ಮುಂದುವರಿಸ್ತಾ ಇದ್ದೇವೆ. ನಾಗರಿಕರೇ, ನಿಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನ ನಗರಸಭೆಯಿಂದ ನಿಯೋಜಿಸಿದ ವಾಹನಗಳಿಗೆ ಹಸಿ, ಒಣ ಮತ್ತು ಅಪಾಯಕಾರಿ ಕಸವಾಗಿ ವಿಂಗಡಿಸಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕದೆ ಕಸದ ಬುಟ್ಟಿಯ ಮುಖಾಂತರವೇ ಪ್ರತ್ಯೇಕವಾಗಿ ನೀಡಿ ಸಹಕರಿಸುವುದು. ನಗರದ ಎಲ್ಲ ಉದ್ದಿಮೆದಾರರು ತಮ್ಮ ಉದ್ದಿಮೆ ಸ್ಥಳದ ಮುಂಭಾಗದಲ್ಲಿ ಹಸಿರು ಬಣ್ಣದ ಬಿನ್ ಹಾಗೂ ನೀಲಿ ಬಣ್ಣದ ಬಿನ್ಗಳನ್ನು ಕಡ್ಡಾಯವಾಗಿ ಮತ್ತು ತಮ್ಮ ಉದ್ದಿಮೆಯಲ್ಲೇ ನಿಷೇಧಿತ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಕೆ ಮತ್ತು ಮಾರಾಟ ಮಾಡುವುದಿಲ್ಲ ಎಂಬ ನಾಮಫಲಕವನ್ನು ಅಳವಡಿಸಿ ಪುತ್ತೂರು ನಗರವನ್ನ ಸ್ವಚ್ಛ ಮತ್ತು ಸುಂದರ ನಗರವನ್ನಾಗಿಸಲು ಎಲ್ಲರೂ ಪ್ರಯತ್ನಿಸೋಣ.